ಕಲಾಶ್ರಯ ಅರ್ಪಿಸುವ ಕಲೋತ್ಸವ 2021 ಕಾರ್ಯಕ್ರಮ ನಾಳೆ ಮಾಣಿ ಕಶೆಕೋಡಿ ಕಲಾಶ್ರಯದಲ್ಲಿ ನಡೆಯಲಿದೆ. ಬೆಳಗ್ಗೆ 10:30ರಿಂದ ರಾತ್ರಿ 8:30ರವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸ್ಫೋನ್ ಕಾರ್ಯಕ್ರಮ, ಯಕ್ಷಗಾನ ನಾಟ್ಯ ವೈಭವ, ಪ್ರಶಸ್ತಿ ಪ್ರದಾನ, ಶಾಸ್ತ್ರೀಯ ರಾಗಗಳ ವಿಮರ್ಶೆ ಹಾಗೂ ಗಾಯನ, ಭರತನಾಟ್ಯ ವೈಭವ, ಧಾರ್ಮಿಕ ಚಿಂತನೆ ಹಾಗೂ ಚರ್ಚಾಗೋಷ್ಠಿ ನಡೆಯಲಿದೆ. ಇನ್ನು ಸಂಸ್ಕೃತಿ ಸಂಭ್ರಮ ಕಲೋತ್ಸವ ಕಾರ್ಯಕ್ರಮದ ಕುರಿತು ಕಶೆಕೋಡಿ ಸೂರ್ಯನಾರಾಯಣ ಭಟ್ ಅವರು ನೀಡಿದ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ನೋಡಿ. ಕಲಾಶ್ರಯ ದಾಸಕೋಡಿ ಮಾಣಿ ಕಲ್ಲಡಕದ ಮಧ್ಯದ ಕಲಾಶ್ರಯದಲ್ಲಿ ಈ ವರ್ಷದ ಕಲೋತ್ಸವವು ಮಾರ್ಚ್ 14ನೇ ತಾರೀಕು ರವಿವಾರ ಅಂದರೆ ನಾಳೆಯ ದಿನ ನಡೀಲಿಕ್ಕಿದೆ. ಇಡೀ ದಿನದಲ್ಲಿ ಬೆಳಗಿನಿಂದ ರಾತ್ರಿಯವರೆಗೆ ಕಾರ್ಯಕ್ರಮಗಳು ನಡೀತವೆ. ಆರಂಭದಲ್ಲಿ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನ ನಡೀತದೆ. ಪುತ್ತೂರಿನ ವೇಣುಗೋಪಾಲ್ ಮತ್ತು ಬಳಗದವರು ಇದನ್ನು ನಡೆಸಿಕೊಡ್ತಾರೆ. ಮಧ್ಯಾಹ್ನ 1:30ರಿಂದ ಯಕ್ಷಗಾನ ನಾಟ್ಯ ವೈಭವ ಕಾರ್ಯಕ್ರಮ, ಪಟ್ಲ ಸತೀಶ್ ಶೆಟ್ಟಿ, ಸತ್ಯನಾರಾಯಣ ಪುಂಚಿತ್ತಾಯ ಮತ್ತು ಕಾವ್ಯಶ್ರೀ ಅಜೀರು ಇವರ ಹಾಡುಗಾರಿಕೆಯಲ್ಲಿ ಯಕ್ಷಗಾನ ನಾಟ್ಯ ವೈಭವ ನಡೀತದೆ. ರಾಧಾವಿಲಾಸ ಅನ್ನುವಂತಹ ಕಾರ್ಯಕ್ರಮವನ್ನು ಕುಮಾರಿ ದಿಶಾ ಶೆಟ್ಟಿ ಕಟ್ಲ ಮತ್ತು ಡಾಕ್ಟರ್ ವರ್ಷಾ ಅಪುಲಾಳ್ವ ಇವರು ನಡೆಸಿಕೊಡ್ತಾರೆ. ಸಂಜೆ 4 ಗಂಟೆಯ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀತದೆ. ನಮ್ಮ ಕಲೋತ್ಸವದ ಹಿಂದೆ ಇರುವಂತಹ ಉದ್ದೇಶವೇ ಇದು. ಪ್ರಧಾನವಾದಂತಹ 3 ಪ್ರಶಸ್ತಿ ಪ್ರದಾನ, ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಸನ್ಮಾನಿಸುವ, ಗೌರವಿಸುವ ಕಾರ್ಯಕ್ರಮ. ವೈದಿಕ ಕ್ಷೇತ್ರದಲ್ಲಿ ವೇದಪಥವನ್ನು ಮೀರದೆ ಜೀವನ ಮಾಡಿದಂತಹ ಸಾಧಕರಿಗೆ ಕೊಡುವಂತಹ ವೇದಾವತಂಸ ಅನ್ನುವಂತಹ ಪ್ರಶಸ್ತಿ. ಅವತಂಸ ಅಂದರೆ ಶಿರೋಭರಣ ಅಂತ, ಆಭರಣ ಅಂತ ಅರ್ಥ. ವೇದಾವತಂಸ ಅನ್ನುವಂತಹ ಪ್ರಶಸ್ತಿಯನ್ನು ಪರಕ್ಕಜ ಅನಂತನಾರಾಯಣ ಭಟ್ಟ ಇವರಿಗೆ, ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೋಸ್ಕರ ಪುತ್ತೂರಿನ ಸಂಗೀತ ಗುರುಗಳಾದಂತಹ ವಿದ್ವಾನ್ ರಾಮಕೃಷ್ಣ ಭಟ್ ಇವರಿಗೆ ಕಲಾವತಂಸ ಅನ್ನುವಂಥ ಪ್ರಶಸ್ತಿ. ಅದೇ ರೀತಿಯಾಗಿ ಸೇವಾ ಕ್ಷೇತ್ರದಲ್ಲಿ ಇಡೀ ಜೀವಿತವನ್ನು ಸೇವೆಗೋಸ್ಕರವೇ ತೊಡಗಿಸಿಕೊಂಡಂತಹ ಸಮಾಜ ಗುರುತಿಸದೇ ಇರುವಂತಹ ಸಾಧಕರು. ಕಾಸರಗೋಡಿನ ರಾಮದಾಸನಗರದ ನಿವಾಸಿ ಉಮೇಶ್ ಯು ಅನ್ನುವಂಥವರು ಸಾಮಾನ್ಯ ಚಾಲಕ ವೃತ್ತಿಯಲ್ಲಿ ಇರುವಂಥವರು, ರಿಕ್ಷಾ ಚಾಲಕರಾಗಿ ದುಡಿತಾ ಇದ್ದಾರೆ. ಆದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ 10-20 ಶವಗಳನ್ನು ಅವರೇ ಅಂತ್ಯ ಸಂಸ್ಕಾರ ಮಾಡಿದಂಥವರು. ಅದಲ್ಲದೆ ನಿರ್ಗತಿಕವಾದಂತಹ 10 ಶವಗಳನ್ನು ಕಳೆದ 10-20 ವರ್ಷದಲ್ಲಿ ಶವ ಸಂಸ್ಕಾರ ಮಾಡಿದಂಥವರು. ಯಾರಿಗೆ ಆಸ್ಪತ್ರೆಯಲ್ಲಿದ್ದು ಇರುವಂಥವರಿಗೆ ಊಟಕ್ಕೆ ಕೂಡ ವ್ಯವಸ್ಥೆ ಕಷ್ಟ ಇದೆಯೋ ಅಂಥವರಿಗೆ ತನ್ನ ಮನೆಯಲ್ಲಿ ಸ್ವತಃ ಗಂಜಿಯನ್ನು ಮಾಡಿಕೊಂಡೋಗಿ ಆಸ್ಪತ್ರೆಯಲ್ಲಿ ಹಂಚುವಂಥವರು. ಇಂತಹ ಅನೇಕ, ಸ್ವಚ್ಛ ಭಾರತ್ ಇರ್ಬೋದು, ಪಂಚಾಯತ್ ಕ್ಲೀನಿಂಗ್ನ ಕೆಲಸ ಇರ್ಬೋದು, ಇಂತಹ ಅನೇಕ ಕೆಲಸಗಳಲ್ಲಿ ಇಡೀ ಜೀವನವನ್ನು ತೊಡಗಿಸಿಕೊಂಡಿರುವಂತಹ ಒಬ್ಬ ರಿಕ್ಷಾ ಡ್ರೈವರ್ ಆಗಿರುವಂತಹ ಉಮೇಶ್ ಅನ್ನುವಂಥವರ ಸಾಧನೆಯನ್ನು ಗುರುತಿಸಿ ಸೇವಾವತಂಸ ಅನ್ನುವಂತಹ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ ರೀತಿಯಾಗಿ 3 ರೀತಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀಲಿಕ್ಕಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರದ ಸಚಿವನಾಗಿದ್ದುಕೊಂಡು ನಮ್ಮ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಭಾಗವಹಿಸ್ತಾರೆ. ಸಭಾಧ್ಯಕ್ಷತೆಯನ್ನು ಕಲ್ಲಡಕದ ಡಾಕ್ಟರ್ ಪ್ರಭಾಕರ ಭಟ್, ಪುತ್ತೂರು ವಿದ್ಯಾವರ್ಧಕ ಸಂಘದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ವಹಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿಯ ಬಂಟ್ವಾಳದ ಕ್ಷೇತ್ರದ ಶಾಸಕರಾಗಿರುವಂತಹ ಕೃಷಿ ತಜ್ಞರಾಗಿರುವಂತಹ ಉಳಿಪಾಡಿಗುತ್ತು ರಾಜೇಶ್ ನಾಯಕ್ ಅವರು ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 4 ಗಂಟೆಯ ನಂತರ ನಡೆಯುವಂತಹ ಸಂಗೀತದ ರಾಗಗಳ ಕುರಿತಾದಂತಹ ವಿಮರ್ಶಾತ್ಮಕವಾದಂತಹ ಕಾರ್ಯಕ್ರಮ ಪುತ್ತೂರಿನ ರಾಮಕೃಷ್ಣ ಭಟ್ ಮತ್ತು ಅವರ ಶಿಷ್ಯರು ನಡೆಸಿಕೊಡ್ತಾರೆ, ಅವರ ಬಳಗದವರು. ಪುತ್ತೂರಿನ ಖ್ಯಾತ ನಾಟ್ಯಗುರುಗಳಾದಂತಹ ದೀಪಕ್ ಕುಮಾರ್ ಮತ್ತು ಪ್ರೀತಿಕಲಾ ಇವರು ವಿಶಿಷ್ಟವಾದಂತಹ ಒಂದು ಭರತನಾಟ್ಯ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದಾರೆ. ಕೊನೆಯದಾಗಿ ಸಂಜೆ 7 ಗಂಟೆಯ ನಂತರ ಕುಂಟಾರು ರವೀಶತಂತ್ರಿ ಮತ್ತು ಬಳಗದ 7 ಜನರಿಂದ ಒಂದು ಚರ್ಚಾ ಕಾರ್ಯಕ್ರಮ ನಡೀತದೆ. ಪರಂಪರಾತ್ಮಕವಾಗಿ ಧಾರ್ಮಿಕ ಕ್ಷೇತ್ರಗಳು ನಡೀತಾ ಬಂದಂತಹ ರೀತಿ ಮತ್ತು ಈಗ ಪ್ರವಾಸೋದ್ಯಮದ ದೃಷ್ಟಿಕೋನದಲ್ಲಿ ಬೆಳೀತಾ ಇರುವಂತಹ ಧಾರ್ಮಿಕ ಕ್ಷೇತ್ರಗಳು, ಇದರ ಬಗ್ಗೆ ಒಂದು ವಿಶಿಷ್ಟವಾದಂತಹ ಒಂದು ಚರ್ಚಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ನಡೆಯುವಂತಹ ಈ ಕಲೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ರಸಾಸ್ವಾದವನ್ನು ಅನುಭವಿಸಬೇಕು ಎಂಬುದಾಗಿ ಕಲಾಶ್ರಯದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ.